ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಪ್ರಭು ಯೇಸು ಕ್ರಿಸ್ತರ ಹಾಗೂ ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮರ ಅನ್ಯೋನ್ಯತೆಯು ಯಾವಾಗಲೂ ನಿಮ್ಮೊಡನೆಯೂ ಇರಲಿ. ನಾವು ಹಾಡೋಣ ಒಂದು ಗೀತೆ, ಸ್ತುತಿಸಲು ಜಯ ನಿನಗೆ, ಯೇಸುನಾಮ ಸ್ತುತಿಸಲು ಜಯ ನಿನಗೆ. ಈ ಗೀತೆಯೊಂದಿಗೆ ನಮ್ಮ ಪ್ರಾರ್ಥನಾ ಸಮಯವನ್ನು ನಾವು ಆರಂಭಿಸೋಣ. ಸ್ತುತಿಸಲು ಜಯ ನಿನಗೆ, ಯೇಸುನಾಮ ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಜಯ ನಿನಗೆ, ಯೇಸುನಾಮ ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಜಯ ನಿನಗೆ, ಯೇಸುನಾಮ ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಜಯ ನಿನಗೆ, ಯೇಸುನಾಮ ಸ್ತುತಿಸಲು ಜಯ ನಿನಗೆ. ಪ್ರಭು ಯೇಸು ಕ್ರಿಸ್ತರ ನಾಮವನ್ನು ಸ್ತುತಿಸಿದರೆ ಬೆಟ್ಟದಂಥ ಕಷ್ಟಗಳು ನಿನಗೆ ಬಂದರೂ ಕೂಡ ಯೇಸು ನಿನ್ನ ಕೈ ಬಿಡರು. ಅಂಜದಿರು, ಹೆದರದಿರು, ಯೇಸು ನಿನ್ನ ಕಾಯುವರು. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು, ಯೇಸು ನಿನ್ನ ಕೈ ಬಿಡರು. ಅಂಜದಿರು, ಹೆದರದಿರು, ಯೇಸು ನಿನ್ನ ಕಾಯುವರು. ಸ್ತುತಿಸಲು ಜಯ ನಿನಗೆ, ಯೇಸುನಾಮ ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಜಯ ನಿನಗೆ, ಯೇಸುನಾಮ ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಜಯ ನಿನಗೆ, ಯೇಸುನಾಮ ಸ್ತುತಿಸಲು ಜಯ ನಿನಗೆ. ನನ್ನ ಪ್ರೀತಿಯ ಮಿತ್ರರೇ, ಸಹೋದರ ಸಹೋದರರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಹೃದಯದಿಂದ ಆದರದಿಂದ ನಾನು ಸ್ವಾಗತಿಸ್ತೇನೆ. ಇವತ್ತು ಪ್ರಭು ಯೇಸು ಕ್ರಿಸ್ತರು ನಿಮ್ಮಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ಮಹಾ ಅದ್ಭುತವನ್ನು ಮಾಡಲಿದ್ದಾರೆ. ಇದನ್ನು ನೀವು ಇದೇ ಕ್ಷಣದಲ್ಲಿ ನೀವು ನಿಮ್ಮದಾಗಿಸಿಕೊಳ್ಳಬೇಕು. ಯು ಮಸ್ಟ್ ಕ್ಲೇಮ್ ದಿಸ್ ಬ್ಲೆಸ್ಸಿಂಗ್, ಕ್ಲೇಮ್ ದಿಸ್ ಮಿರಕಲ್, ಕ್ಲೇಮ್ ದಿಸ್ ವಂಡರ್, ಕ್ಲೇಮ್ ಗಾಡ್ಸ್ ಗ್ರೇಸ್ ಫ್ಲೋಯಿಂಗ್ ಇನ್ ಟು ಯುವರ್ ಲೈಫ್. ದೇವರ ಕೃಪೆ ನಿನ್ನ ಜೀವನದಲ್ಲಿ ಇವತ್ತು ಇದೇ ಕ್ಷಣದಲ್ಲಿ ಹರಿದು ಬರಲಿದೆ. ನೀನು ಅದನ್ನು ನಿನ್ನ ಜೀವನದಲ್ಲಿ ನೀನು ಅದನ್ನು ಸ್ವಾಗತಿಸಬೇಕು. ದೇವರು ನಿನ್ನನ್ನು ಪ್ರೀತಿಸ್ತಾರೆ. ನಿಮ್ಮ ಪ್ರತಿಯೊಬ್ಬರ ಕೋರಿಕೆಗಳಿಗಾಗಿ ನಿಮ್ಮಲ್ಲಿ ಕೆಲವರಿಗೆ ರೋಗಗಳು ಗುಣವಾಗಬೇಕು, ನಿಮ್ಮಲ್ಲಿ ಕೆಲವರಿಗೆ ಉದ್ಯೋಗದಲ್ಲಿ ಲಾಭವಾಗಬೇಕು, ಇನ್ನು ಕೆಲವರಿಗೆ ಜೀವನದಲ್ಲಿರುವಂತಹ ಆ ಸಾಲಗಳನ್ನು ತೀರಿಸಬೇಕು. ಲೋನ್ಸ್ ಹ್ಯಾವ್ ಟು ಬಿ ರೀಪೇಯ್ಡ್. ಇನ್ನು ಕೆಲವರಿಗೆ ಫೈನಾನ್ಷಿಯಲ್ ಕಾಂಪ್ಲಿಕೇಶನ್ಸ್, ಆರ್ಥಿಕವಾಗಿ ಬಂದಂತಹ ದುಸ್ಥಿತಿಯಿಂದ ಅವರಿಗೆ ಬಿಡುಗಡೆಯಾಗಬೇಕು. ಇನ್ನು ಕೆಲವರಿಗೆ ಜೀವನದಲ್ಲಿ ಶಾಂತಿ ಸಮಾಧಾನ ಸಿಗಬೇಕು. ಪತಿ ಪತ್ನಿಯರ ಮಧ್ಯದಲ್ಲಿ, ಕುಟುಂಬದ ಸದಸ್ಯರ ಮಧ್ಯದಲ್ಲಿ, ಮಕ್ಕಳ ಹಾಗೂ ತಂದೆ ತಾಯಂದಿರ ಮಧ್ಯದಲ್ಲಿ, ನೆರೆಕರೆಯವರಲ್ಲಿ, ಸಮಾಜದಲ್ಲಿ ಕೆಲವರಿಗೆ ಜೀವನದಲ್ಲಿ ವಿಶೇಷವಾದ ಸಾಧನೆ ಮಾಡಬೇಕು. ಚಿಕ್ಕ ಮಕ್ಕಳು ಪರೀಕ್ಷೆಯಲ್ಲಿ ಪಾಸಾಗಬೇಕು, ಯುವಕರಿಗೆ ಇಂಟರ್ವ್ಯೂನಲ್ಲಿ ಪಾಸಾಗಿ ಒಳ್ಳೆಯ ಉದ್ಯೋಗ ಸಿಗಬೇಕು. ಇನ್ನು ಕೆಲವರಿಗೆ ಯುವಕರಿಗೆ, ಯುವತಿಯರಿಗೆ ಒಂದು ಒಳ್ಳೆಯ ಜೀವನದಲ್ಲಿ ಸಂಗಾತಿ ಸಿಗಬೇಕು, ಒಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ಸಿಗಬೇಕು. ಅವು ಪ್ರಾಯದವರು ಇದ್ದಾರೆ, ಅವರನ್ನು ನೋಡಿಕೊಳ್ಳುವವರು, ಪ್ರೀತಿಸುವವರು ಅವರಿಗೆ ಬೇಕು. ಜೀವನದಲ್ಲಿ ಎಷ್ಟೋ ಕಷ್ಟ ನಷ್ಟಗಳು ನೀವು ಅನುಭವಿಸ್ತಾ ಇದ್ದೀರಿ. ನಿಮ್ಮೆಲ್ಲರ ಕೋರಿಕೆಗಳಿಗಾಗಿ ನಾನು ನಿಮ್ಮೊಂದಿಗೆ ಸೇರಿ, ಪ್ರಭು ಯೇಸು ಕ್ರಿಸ್ತರೊಂದಿಗೆ ಸೇರಿ, ಮಾತಾ ಮರಿಯಮ್ಮನವರಿಗೊಂದಿಗೆ, ಸಕಲ ಸಂತರೊಂದಿಗೆ, ದೇವದೂತರೊಂದಿಗೆ ಸೇರಿ ನಾನು ಕೂಡ ನಿಮಗಾಗಿ ಪ್ರಾರ್ಥಿಸ್ತೇನೆ. ತಂದೆಯಾದ ದೇವರನ್ನು ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ.
ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. ನಮಗೆ ನಮ್ಮ ಅನುದಿನದ ಆಹಾರವನ್ನು ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ನೀವು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನು ಎಲ್ಲ ಕೇಡುಗಳಿಂದ ರಕ್ಷಿಸಿರಿ. ಆಮೇನ್. ಮಾತಾ ಮರಿಯಮ್ಮನವರೇ, ಸಕಲ ಸಂತರೊಂದಿಗೆ ದೂತರೊಂದಿಗೆ ನಮಗಾಗಿ ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ, ಇದರಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ ಹಾಗೂ ಪ್ರಾರ್ಥಿಸಿರಿ. ನಮೋ ಮರಿಯ, ಕೃಪಾಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಹಾಗೂ ನಿಮ್ಮ ಉದರವಾದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೀನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಪಿತ ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ. ಪ್ರಿಯರೇ, ಹೇಗಿದ್ದೀರಿ ನೀವೆಲ್ಲರೂ? ಕ್ಷೇಮವಾಗಿದ್ದೀರಾ? ನಿಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವುದು ನನ್ನ ಸೌಭಾಗ್ಯವಾಗಿದೆ. ನನಗೆ ನೆನಪು ಬಂದು, ಚಂದ್ರಕಾಂತನೇ ಬಂತಹ ಭಿಕ್ಷುಕನಿದ್ದ. ಅವನು ಭಿಕ್ಷೆ ಬೇಡುತ್ತಿದ್ದ. ದಯಮಾಡಿ ಭಿಕ್ಷೆ ಕೊಡಿರಿ, ದಯಮಾಡಿ ಏನಾದರೂ ನನಗೆ ಕೊಡಿರಿ, ತಿನ್ನಲಿಕ್ಕೆ ಕೊಡಿರಿ, ನನಗೆ ಸಹಾಯ ಮಾಡಿರಿ, ಏನಾದರೂ ಭಿಕ್ಷೆ ಕೊಡಿರಿ ಅಂತ ಪ್ರಾರ್ಥಿಸುತ್ತಾ ಮನೆಗೆ ಮಂದಿಯ ಹತ್ತಿರ ಹೋಗ್ತಾ ಇದ್ದ. ಒಬ್ಬ ವ್ಯಕ್ತಿ ಚಂದ್ರಕಾಂತನನ್ನು ತದೇಕ ದೃಷ್ಟಿಯಿಂದ ನೋಡಿದ. ಚಂದ್ರಕಾಂತನನ್ನು ನೋಡಿದ್ದೇ ಅವನಿಗೆ ಸ್ಪಷ್ಟವಾಯಿತು, ಚಂದ್ರಕಾಂತ ನಿಜವಾದ ಭಿಕ್ಷುಕನಲ್ಲ, ಅವನೊಂದು ಶ್ರೇಷ್ಠವಾದ ರಾಜ ಮನೆತನದಲ್ಲಿ ಹುಟ್ಟಿದವನು. ಆದರೆ ಮಾನಸಿಕ ರೋಗಿಯಾಗಿದ್ದ. ಜೀವನದಲ್ಲಿ ಜಿಗುಪ್ಸೆಯಾಗಿ, ಜೀವನದಲ್ಲಿ ಎಷ್ಟೋ ಕಷ್ಟ ನಷ್ಟಗಳನ್ನು ಹಾಗೂ ತಿರಸ್ಕಾರಗಳನ್ನು ಅನುಭವಿಸಿ ಅವನೊಬ್ಬ ಭಿಕ್ಷುಕನಾಗಿದ್ದ, ಮನೆ ಬಿಟ್ಟು ಬಂದಿದ್ದ. ಆದರೆ ಅವನ ಕೈಯಲ್ಲಿ ಭಿಕ್ಷೆ ಬೇಡುವಂತಹ ಒಂದು ಪಾತ್ರೆ ಇತ್ತು. ಆ ಪಾತ್ರೆಯನ್ನು ಆ ವ್ಯಕ್ತಿ ಚಂದ್ರಕಾಂತನಿಂದ ಕೇಳಿದ. ಆದರೆ ಚಂದ್ರಕಾಂತ ಕೊಡಲಿಕ್ಕೆ ಕೇಳಲಿಲ್ಲ. ಚಂದ್ರಕಾಂತ ಹೇಳಿದ, ಇಲ್ಲ, ಈ ಪಾತ್ರೆಯನ್ನು ನಾನು ಕೊಡುವುದಿಲ್ಲ, ಇದು ನನ್ನ ಒಂದೇ ಒಂದು ಆಸ್ತಿ. ಆದರೆ ಆ ವ್ಯಕ್ತಿ ಹೇಳಿದ, ನಾನು ಅದನ್ನು ತೆಗೆದುಕೊಂಡು ಹೋಗುವುದಿಲ್ಲ, ಅದನ್ನು ಪರೀಕ್ಷಿಸ್ತೇನೆ. ಆ ವ್ಯಕ್ತಿ ಅದನ್ನು ತೆಗೆದುಕೊಂಡು ಪರೀಕ್ಷಿಸಿದ. ಅವನೊಬ್ಬ ಬಂಗಾರದ ವ್ಯಾಪಾರ ಮಾಡುವವನು. ಅವನಿಗೆ ಬಂಗಾರವನ್ನು ಪರೀಕ್ಷಿಸುವಂತಹ ಅವನಿಗೆ ಒಂದು ಜ್ಞಾನವಿತ್ತು. ಆದ್ದರಿಂದ ಆ ಪಾತ್ರೆಯನ್ನು ಅವನು ಪರೀಕ್ಷಿಸುವಾಗ, ತನ್ನಲ್ಲಿರುವಂತಹ ಕೆಲವು ವಸ್ತುಗಳಿಂದ ಅದನ್ನು ಪರೀಕ್ಷಿಸುವಾಗ ಅವನಿಗೆ ಸ್ಪಷ್ಟವಾಯಿತು, ಅದು ಬಂಗಾರದ ಒಂದು ಪಾತ್ರೆ ಎಂದು. ಚಂದ್ರಕಾಂತನಿಗೆ ಹೇಳಿದ, ಚಂದ್ರಕಾಂತ, ನೀನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಈ ಪಾತ್ರೆಯಲ್ಲಿ ರಾಜ ಮನೆತನದ ಮುದ್ರೆ ಇದೆ. ಆ ಮುದ್ರೆಯನ್ನು ಆ ಪಾತ್ರೆಯಲ್ಲಿ ಆ ವ್ಯಕ್ತಿ ಚಂದ್ರಕಾಂತನಿಗೆ ತೋರಿಸಿದ. ಆಮೇಲೆ ಅವನು ಹೇಳಿದ, ಈ ಪಾತ್ರೆ ಸಂಪೂರ್ಣವಾಗಿ ಬಂಗಾರದ ಪಾತ್ರೆ, ಆದರೆ ನೀನು ಅದನ್ನು ತೊಳೆಯಲಿಲ್ಲ, ಇಷ್ಟರವರೆಗೆ ಅದನ್ನು ನೀನು ಶುದ್ಧೀಕರಿಸಲಿಲ್ಲ, ಅದನ್ನು ಒಳ್ಳೆಯದಾಗಿ ನಿನ್ನೊಂದಿಗೆ ಇಟ್ಟುಕೊಳ್ಳಿಲ್ಲ. ಆದ್ದರಿಂದ ಅದು ಕೊಳೆ ಅದನ್ನು ಆವರಿಸಿದೆ. ಆದ್ದರಿಂದ ನಿಜವಾದ ಬಂಗಾರ ನಿನಗೆ ಗೊತ್ತಾಗಲಿಲ್ಲ, ಬೇರೆಯವರಿಗೂ ಕೂಡ ಗೊತ್ತಾಗಲಿಲ್ಲ. ಮಾತ್ರವಲ್ಲ, ನೀನು ರಾಜಮನೆತನದವನು, ನೀನೊಬ್ಬ ರಾಜಕುಮಾರ, ನೀನು ಅರಮನೆಯಲ್ಲಿ ಇರಬೇಕಾದವನು, ರಸ್ತೆಯಲ್ಲಿ ಭಿಕ್ಷುಕನಾಗಿ ತಿರುಗಾಡಬೇಕಾದವನು ಅಲ್ಲ. ನೀನು ಎಷ್ಟೋ ವರಗಳಿಂದ ತುಂಬಿದವನು, ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿದವನು, ನಿನ್ನಲ್ಲಿ ವಿಶೇಷವಾದ ಸುಜ್ಞಾನವಿದೆ, ಜ್ಞಾನವಿದೆ, ನಿನ್ನಲ್ಲಿ ಎಷ್ಟೋ ರೀತಿಯ ಶಕ್ತಿ ಇದೆ. ಅದನ್ನು ನೀನು ಉಪಯೋಗಿಸಿಕೊಂಡು ನಿನ್ನ ಜೀವನವನ್ನು ನೀನು ಮಹಿಮೆಯಿಂದ ಜೀವಿಸಬೇಕು ಎಂದು ಹೇಳಿ ಅವನಿಗೆ ಬುದ್ಧಿವಾದ ಹೇಳಿದ. ಆಗ ಚಂದ್ರಕಾಂತನಿಗೆ ಜ್ಞಾನೋದಯವಾಯಿತು. ತನ್ನಲ್ಲಿರುವಂತಹ ಆ ಪಾತ್ರೆಯ ಎಲ್ಲಿರುವಂತಹ ರಾಜಮನೆತನದ ಆ ಮುದ್ರೆಯ ಸಹಾಯದಿಂದ ತಾನು ಎಲ್ಲಿಂದ ಬಂದಿದ್ದೇನೆ, ತನ್ನ ವಿದ್ಯೆಯನ್ನು ಎಲ್ಲವನ್ನು ಅವಳು ತಿಳಿದುಕೊಂಡು ಮತ್ತೆ ಆ ರಾಜಮನೆತನದೊಂದಿಗೆ ಅವನು ಮತ್ತೆ ಹಿಂದಿರುಗಿದ. ಆ ರಾಜಮನೆತನದಲ್ಲಿ ಆ ರಾಜಮನೆತನದ ಒಬ್ಬ ಸದಸ್ಯನಾಗಿ ನಿಜವಾದ ಮಹಿಮೆಯ ಜೀವನವನ್ನು ಜೀವಿಸಿದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ಇದೊಂದು ನಿಜವಾದ ಘಟನೆ ಚಂದ್ರಕಾಂತನದ್ದು. ನಮ್ಮ ಜೀವನದಲ್ಲಿ ಕೂಡ ನಾವು ನಿಜವಾಗಿ ಯಾರು, ಈ ಲೋಕದಲ್ಲಿರುವಾಗ ನಾವು ಕೂಡ ಕೆಲವು ಸಾರಿ ಭಿಕ್ಷೆ ಬೇಡುತ್ತೇವೆ. ದೇವಾ ನನಗೆ ಅದು ಕೊಡಿ, ದೇವಾ ಇದು ನನಗೆ ಕೊಡಿ, ಇದು ಕೊಡಿ.
ಅಥವಾ ನಾವು ನಮ್ಮ ಜೀವನದಲ್ಲಿ ನಾವು ಬೇಸರ ಜಿಗುಪ್ಸೆಗೊಳ್ತೇವೆ, ನನಗೆ ಅದು ಇಲ್ಲ, ಇದಿಲ್ಲ, ಆ ಕುಂದುಕೊರತೆ ಇದೆ, ಈ ನ್ಯೂನತೆ ಇದೆ, ಈ ಸಮಸ್ಯೆ ಇದೆ. ನಾವು ನಿಜವಾಗಿ ಯಾರು? ಪವಿತ್ರ ಪುಸ್ತಕ ನಮಗೆ ಸ್ಪಷ್ಟಪಡಿಸ್ತದೆ ನಾವು ಯಾರು ಎಂದು. ಸಂತ ಪೇತ್ರ ಬರೆದ ಮೊದಲನೇ ಪತ್ರ 2ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳಲ್ಲಿ ದೇವರು ನಮ್ಮೊಡನೆ ಮಾತನಾಡ್ತಾ ಇದ್ದಾರೆ. 1 Peter chapter 2 verse 9, ನೀವು ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು. ಯು ಆರ್ ಎ ಚೋಸನ್ ಜನರೇಷನ್. ವಿ ಆರ್ ಚೋಸನ್ ಬಟ್ ವಿ ಲಿವ್ ಆಸ್ ವಿ ಆರ್ ಫ್ರೋಸನ್. ನಾವು ನಿಜವಾಗಿ ಆಯ್ಕೆ ಮಾಡಲ್ಪಟ್ಟವರು. ನಾವು ಆ ಚಂದ್ರಕಾಂತನಂತೆ ಒಬ್ಬ ಭಿಕ್ಷುಕನ ಹಾಗೆ ನಿರಾಸೆಯಿಂದ, ಜಿಗುಪ್ಸೆಯಿಂದ, ಹೆದರಿಕೆಯಿಂದ, ಭಯದಿಂದ, ಅಪಧೈರ್ಯದಿಂದ ಜೀವಿಸ್ತಾ ಇದ್ದೇವೆ. ಕಣ್ಣೀರಿಡುತ್ತಾ, ಯಾವಾಗಲೂ ಅಳುತ್ತಾ ಜೀವಿಸ್ತಾ ಇದ್ದೇವೆ. ಮಾತ್ರವಲ್ಲ, ದೇವರ ವಾಕ್ಯ ಮುಂದುವರಿಸಿ ಹೇಳ್ತದೆ, ನೀವು ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು. ಗಾಡ್ ಹ್ಯಾಸ್ ಚೋಸನ್ ಯು ಇನ್ ಎ ವೆರಿ ಸ್ಪೆಷಲ್ ವೇ. ನೀವು ಪವಿತ್ರ ಜನಾಂಗ. ಹೌದು ಪ್ರಿಯರೇ, ನೀನು ದೇವರ ಪವಿತ್ರ ಜನಾಂಗಕ್ಕೆ ಸೇರಿದವನು. ಫಿಲಿಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 14ನೇ ವಚನದಲ್ಲಿ, ಫಿಲಿಪಿಯನ್ಸ್ ಚಾಪ್ಟರ್ 2 verse 14, ದೇವರ ವಾಕ್ಯ ಹೇಳ್ತದೆ, ನೀವು ಆಕಾಶದಲ್ಲಿರುವಂತಹ ನಕ್ಷತ್ರಗಳಂತೆ ಬೆಳಗಲು ಜೀವವನ್ನು ನಿಮ್ಮನ್ನು ಸೃಷ್ಟಿಸಿದ್ದಾರೆ. ಹೌದು, ನಾವು ಸತ್ತಾಗ ಪ್ರಿಯರೇ ನಾವು ನಾಶವಾಗುವುದಿಲ್ಲ, ನಾವು ನಿಜವಾಗಿ ಸಾಯುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಸಾವನ್ನು ಸಂಪೂರ್ಣವಾಗಿ ನಿರ್ಮೂಲಗೊಳಿಸುವೆನು, ಸಂಪೂರ್ಣವಾಗಿ ನಾಶ ಮಾಡುವೆನು. ಅದರ ಅರ್ಥ ಅಲ್ಲ ನಾವು ಈ ಲೋಕದಲ್ಲಿ ಈ ದೇಹದಲ್ಲೇ ಜೀವಿಸಬೇಕು, ಈ ಲೋಕದಲ್ಲಿ ಈ ದೇಹದಲ್ಲಿ ನಾವು ಸಾಯಬೇಕು. ಆದರೆ ನಮ್ಮ ಆತ್ಮದಲ್ಲಿ, ನಮ್ಮ ನಿಜವಾದ ಅಸ್ತಿತ್ವದಲ್ಲಿ ನಾವು ಸಾಯುವುದಿಲ್ಲ. ಚಿರಕಾಲವು ದೇವರೊಡನೆ ನಾವು ಜೀವಿಸುವೆವು. ಆ ರೀತಿಯ ನಿತ್ಯ ಜೀವಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ಪವಿತ್ರವಾದ ಜನಾಂಗ. ಈ ಲೋಕದಲ್ಲಿ ನಾವು ಜೀವಿಸಿದ್ದು 60, 70, 80 ಅಥವಾ 100, 120 ವರ್ಷ. ಆದರೆ ನಾವು ಈ ಲೋಕದಲ್ಲಿ ನಮ್ಮ ದೇಹದ ಮರಣದಲ್ಲಿ ನಿತ್ಯ ಜೀವಕ್ಕೆ ನಾವು ದಾಟಿ ಹೋಗುತ್ತೇವೆ. ವಿ ಪಾಸ್ ಓವರ್, ವಿ ಗೋ ಥ್ರೂ ದಿಸ್ ಲೈಫ್ ಟು ಇಟರ್ನಲ್ ಲೈಫ್. ಅಲ್ಲಿ ಸಕಲ ಸಂತರೊಂದಿಗೆ ಸೇರಿ ನಾವು ದೇವರನ್ನು ಹೊಗಳುವೆವು. ಮಾತಾ ಮರಿಯಮ್ಮನವರೊಂದಿಗೆ, ಸಕಲ ಸಂತರೊಂದಿಗೆ, ದೂತರೊಂದಿಗೆ ಸೇರಿ ದೇವರನ್ನು ಹೊಗಳುವಂತಹ ಸೌಭಾಗ್ಯ ನಮ್ಮದಾಗಿದೆ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಒಂದು ಸತ್ಯವನ್ನು ಅರಿದ ತಕ್ಷಣ ಪ್ರಿಯರೇ, ನಿಮ್ಮ ಇಡೀ ದೇಹದಲ್ಲಿ ನಮಗೆ ಸ್ವಸ್ಥತೆ ಸಿಗುವುದು ಈ ಸಮಯದಲ್ಲೇ. ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಒಬ್ಬ ಮಹಿಳೆಯನ್ನು ಗುಣ ಮಾಡ್ತಾ ಇದ್ದಾರೆ. ಆ ಮಹಿಳೆಗೆ ವಿಶೇಷವಾದ ಮೊಣಕಾಲು ನೋವಿದೆ. ನನ್ನ ಸಹೋದರಿ, ಇದೇ ಕ್ಷಣದಲ್ಲಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಸಂಪೂರ್ಣವಾದ ಸ್ವಸ್ಥತೆಯನ್ನು ಪಡೆ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿನ್ನ ಮೊಣಕಾಲು ನೋವಿನಿಂದ ಗುಣವಾಗು. ಡಾಕ್ಟರ್ ಹೇಳ್ತಾರೆ ನಿನಗೆ ಆಪರೇಷನ್ ಬೇಕು, ಆದರೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ ಸರ್ಜರಿ ಇಲ್ಲದೆ, ಆಪರೇಷನ್ ಇಲ್ಲದೆ ನಿನ್ನ ಮೊಣಕಾಲುಗಳು ಸಂಪೂರ್ಣವಾಗಿ ಗುಣವಾಗುವು. ಹಾಲೆಲೂಯಾ, ಹೋಸಾನ. ಇನ್ನೊಬ್ಬ ವ್ಯಕ್ತಿ ಆ COVID-19 ಆದ ನಂತರ ಆ ರೋಗದಿಂದಾಗಿ, ನ್ಯೂಮೋನಿಯಾದಿಂದಾಗಿ ಅವನ ಲಂಗ್ಸ್ಗಳು, ಅವನ ಶ್ವಾಸಕೋಶಗಳು ಬಹಳ ಬಲಹೀನವಾಗಿವೆ, ಬಹಳ ವೀಕ್ ಆಗಿವೆ. ಆದರೆ ಇದೇ ಕ್ಷಣದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿನ್ನನ್ನು ಗುಣ ಮಾಡ್ತಾ ಇದ್ದಾರೆ. ನನ್ನ ಸಹೋದರ, ನಿನಗೆ 40ರಿಂದ 50 ವರ್ಷಗಳ ಪ್ರಾಯದ ಮಧ್ಯದಲ್ಲಿ, ನಿನ್ನ ಪ್ರಾಯ 40ರಿಂದ 50ರ ಮಧ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿನ್ನನ್ನು ಸಂಪೂರ್ಣವಾಗಿ ಗುಣ ಮಾಡುವರು. ಮತ್ತೊಂದು ಸಾರಿ ನೀನು ವಿದೇಶಕ್ಕೆ ಹೋಗಿ ಎಲ್ಲಿ ಕೆಲಸ ಮಾಡ್ತಿರುವೆಯಾ ಅದೇ ಕಂಪನಿಯಲ್ಲಿ ಮತ್ತೆ ಕೆಲಸ ಮಾಡಲು ನಿನಗೆ ಸಾಧ್ಯವಾಗುವುದು. ಡಾಕ್ಟರ್ ಹೇಳಿದ್ದಾರೆ ಇನ್ನೂ ಆಗುವುದಿಲ್ಲ ಅಂತ. ಎಷ್ಟೋ ಮಂದಿ ಹೇಳಿದ್ದಾರೆ ನೀನು ಬಹಳ ಬಲಹೀನವಾಗಿದ್ದಿ, ನಿನಗೆ ಇನ್ನೊಂದು ಸಾರಿ ಆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅದು ಕಂಪನಿಯಲ್ಲಿ, ಆ ಆಯಿಲ್ ಕಂಪನಿಯಲ್ಲಿ. ಆದರೆ ಪ್ರಭು ಯೇಸು ಕ್ರಿಸ್ತರು ನಿನಗೆ ನೂತನವಾದ ನವ ಶಕ್ತಿಯನ್ನು ನೀಡ್ತಾ ಇದ್ದಾರೆ. ಹಾಲೆಲೂಯಾ. ಈ ನಮ್ಮ ಸಹೋದರ ಸಹೋದರಿಯರ ಜೀವನದಲ್ಲಿ ದೇವರು ಮಾಡಿದಂತಹ ಮಹತ್ ಕಾರ್ಯಗಳಿಗಾಗಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ದೇವರಿಂದ ಆಯ್ಕೆ ಮಾಡಲ್ಪಟ್ಟಂತಹ ಪವಿತ್ರವಾದ ಜನಾಂಗಕ್ಕೆ ಸೇರಿದವರು ನಾವು ಮಾತ್ರವಲ್ಲ, ನಾವು ರಾಜಯಾಜಕ ವರ್ಗ, ರಾಯಲ್ ಪ್ರೀಸ್ಟ್ಹುಡ್. ರಾಯಲ್ ಅಂದರೆ ರಾಜ ಮನೆತನದಿಗೆ ಸೇರಿದವರು. ಪ್ರೀಸ್ಟ್ಹುಡ್ ಅಂದರೆ ಯಾಜಕ ಅಂದರೆ ದೇವರ ಹಾಗೂ ಮನುಷ್ಯರ ಮಧ್ಯದಲ್ಲಿ. ಈಗ ನಾನು ದೇವರ ಹಾಗೂ ಮನುಷ್ಯರ ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ. ದೇವರ ವಿಷಯದಲ್ಲಿ ತಿಳುವಳಿಕೆಯನ್ನು, ಜ್ಞಾನವನ್ನು ಬೋಧಿಸಲು ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ನಿಮ್ಮನ್ನು ಕೂಡ ಆರಿಸಿಕೊಂಡಿದ್ದಾರೆ. ಹಾಲೆಲೂಯಾ. ನೀವು ಕೂಡ ಆಯ್ಕೆ ಮಾಡಲ್ಪಟ್ಟಂತಹ ಜನಾಂಗ. ನಿನ್ನ ಜೀವನದಲ್ಲಿ ಯಾರೆಲ್ಲ ನಿನ್ನ ಬಳಿಗೆ ಬರ್ತಾರೆ ಅವರನ್ನು ದೇವರ ಬಳಿಗೆ ಕರೆತರುವಂತಹ ಒಂದು ಕರೆ, ಒಕೇಶನ್, ಕಾಲ್, ಇನ್ವಿಟೇಷನ್ ದೇವರು ನಿನಗೆ ನೀಡಿದ್ದಾರೆ. ನಾವು ದೇವರ ಹಾಗೂ ಮನುಷ್ಯರ ಮಧ್ಯದಲ್ಲಿರುವಂತಹ ವ್ಯಕ್ತಿಗಳು, ಯಾಜಕರು. ಮನುಷ್ಯರನ್ನು
ನಮ್ಮ ಸಹೋದರ ಸಹೋದರಿಯರನ್ನು, ನಮ್ಮ ಕುಟುಂಬದ ಸದಸ್ಯರನ್ನು, ನಮ್ಮ ಸ್ನೇಹಿತರನ್ನು ದೇವರ ಬಳಿಗೆ ನಾವು ಕರೆತರಬೇಕು. ದೇವರ ತಿಳುವಳಿಕೆಯನ್ನು, ದೇವರ ಜ್ಞಾನವನ್ನು, ದೇವರ ಶುಭ ಸಂದೇಶವನ್ನು ನಾವು ಜನರಿಗೆ ಸಾರಬೇಕು. ಹಾಲೆಲೂಯಾ. ಪ್ರಿಯರೇ, ನಾನು ಕೂಡ ಒಂದು ದೊಡ್ಡ ಈ ಲೌಕಿಕವಾದ ರಾಜಮನೆತನದಲ್ಲಿ ನಾವು ಹುಟ್ಟಿದನಲ್ಲ, ನಾನೊಬ್ಬ ರೈತನ ಮಗ. ನಮಗೆ 7 ಎಕರೆ ಭತ್ತದ ಗದ್ದೆಗಳಿವೆ. ಅದರ ಬದಿಯಲ್ಲಿ ಇನ್ನೊಂದು 10-15 ಎಕರೆ ಕಾಡು ಹಾಗೂ ಅದಕ್ಕೆ ಲಕ್ತಿಯಾದ ಭೂಮಿ ಜಮೀನಿದೆ. ಅಲ್ಲಿ ನಾವು 7 ಮಂದಿ ನನ್ನ ತಂದೆ ತಾಯಿಯ ಮಕ್ಕಳು ನಾವು ಕೆಲಸ ಮಾಡ್ತಿದ್ದೆವು. ನನ್ನ ಅಜ್ಜಿ ಕೂಡ ಮನೆಯಲ್ಲಿದ್ದರು. ನಾವೆಲ್ಲರೂ ಸೇರಿ ಆ ಹೊಲಗಳಲ್ಲಿ ಕೆಲಸ ಮಾಡ್ತಿದ್ರು. ಯಾವಾಗಲೂ ಬೆಳಿಗ್ಗೆ 9 ಗಂಟೆವರೆಗೆ ಹೊಲದಲ್ಲಿ ಭತ್ತದ ಗದ್ದೆಯಲ್ಲಿ ಕೆಲಸ. 9:30 ಗಂಟೆಗೆ 3 ಕಿಲೋಮೀಟರ್ ದೂರ ಇರುವಂತಹ ಶಾಲೆಗೆ ನಾನು ಹೋಗಬೇಕಿತ್ತು. ನಾನು ಗುರು ಆಗುವ ವಿಷಯದಲ್ಲಿ, ಒಬ್ಬ SVD ರಿಲಿಜಿಯಸ್ ಮಿಷನರಿ ಪ್ರೀಸ್ಟ್ ಆಗುವ ವಿಷಯದಲ್ಲಿ ನಾನು ಎಂದು ಆಲೋಚನೆ ಮಾಡಿದವನೇ ಅಲ್ಲ. ಆದರೆ 8ನೇ ತರಗತಿಯಲ್ಲಿ ಇರುವಾಗ ಒಬ್ಬ ಗುರುಗಳು ನಮ್ಮ ಶಾಲೆಗೆ ಬಂದು ಪ್ರೀಸ್ಟ್ ಆಗಲಿಕ್ಕೆ, ಗುರು ಆಗಲಿಕ್ಕೆ ನನ್ನನ್ನು ಕರೆದರು. ಆ ಸಮಯದಲ್ಲಿ ದೇವರೇ ನನ್ನ ಹೃದಯದಲ್ಲಿ ಆ ಗುರು ಆಗುವಂತಹ ಕರೆಯ ಬೀಜವನ್ನು ಬಿತ್ತಿದ್ದರು. ಹಾಲೆಲೂಯಾ. ನಾನು ಆಲೋಚಿಸಲು ಕೂಡ ಇರಲಿಲ್ಲ. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರನ್ನು, ನಾವು ಕ್ರೈಸ್ತವರನ್ನು ದೇವರು ಒಬ್ಬ ಯಾಜಕನಾಗಲಿಕ್ಕೆ ಕರೆ ನೀಡಿದ್ದಾರೆ. ಈ ಕರೆ ಏನೆಂದು ಮುಂದುವರಿಸಿ ದೇವರ ವಾಕ್ಯ ನಮಗೆ ಹೇಳ್ತದೆ, ನಮ್ಮನ್ನು ಅಂಧಕಾರದಿಂದ ದೇವರು ತಮ್ಮ ಬೆಳಕಿನಡೆಗೆ ಆಕರ್ಷಿಸಿದ್ದಾರೆ. ಜೀವನದಲ್ಲಿರುವಂತಹ ಎಲ್ಲ ಅಂಧಕಾರದ ವಿಷಯಗಳನ್ನು ನಾವು ಬಿಟ್ಟುಬಿಡಬೇಕು. ಮಾಟಮಂತ್ರ, ಮೂರ್ತಿ ಪೂಜೆ, ವಿಗ್ರಹಾರಾಧನೆ, ವ್ಯಭಿಚಾರ, ಅಶುದ್ಧತೆ, ಹಾದರ, ಜಗಳ, ಹೊಟ್ಟೆಗಿಚ್ಚು, ಕುಡುಕತನ, ದುಂದಾವುತನ, ಈ ವಿಷಯದಲ್ಲಿ ನಾವು ಗಲಾತಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನಗಳವರೆಗೆ ಓದ್ತೇವೆ. ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 19 to 21. ಈ ಒಂದು ದೇಹದ ದುರುಚಿಗಳಿಗೆ ಒಳಪಟ್ಟವರು ಯಾರು ದೇವರ ಸಾಮ್ರಾಜ್ಯವನ್ನು ಪಡೆಯುವುದಿಲ್ಲವೆಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಎಂದು ದೇವರ ವಾಕ್ಯ ಹೇಳ್ತದೆ. ಆದರೆ ಪವಿತ್ರಾತ್ಮರ ಫಲಗಳನ್ನು ಹೊಂದಿದವರು, ಅಂದರೆ ದೈವ ಪ್ರೀತಿ, ದೈವ ಆನಂದ, ದೈವ ಶಾಂತಿ, ದೈವ ಸಹಿಷ್ಣುತೆ, ಈ ಎಲ್ಲ ಪವಿತ್ರಾತ್ಮರ ಫಲಗಳನ್ನು ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22-23 ವಚನಗಳು. ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 22 ಹಾಗೂ 23. ಈ ಪವಿತ್ರಾತ್ಮರ ಫಲಗಳನ್ನು ಹೊಂದಿದವರನ್ನು ದೇವರು ಅವರ ಸಾಮ್ರಾಜ್ಯಕ್ಕೆ ಸ್ವಾಗತಿಸುತ್ತಾರೆ. ನಮ್ಮನ್ನು ದೇವರು ಅವರ ಸಾಮ್ರಾಜ್ಯಕ್ಕೆ ಸ್ವಾಗತಿಸಿದ್ದಾರೆ. ನಾವು ಪ್ರಭು ಯೇಸು ಕ್ರಿಸ್ತರ ಶಿಷ್ಯರು. ಶಿಷ್ಯರು ಅಂದರೆ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವರು. ಪ್ರಭು ಯೇಸು ಕ್ರಿಸ್ತರು ಹೇಳಿದರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ. ಐ ಆಮ್ ದ ವೇ, ದ ಟ್ರೂತ್ ಆ್ಯಂಡ್ ದ ಲೈಫ್. ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಚನ. ಅಂದರೆ ಪ್ರಭು ಯೇಸು ಕ್ರಿಸ್ತರು ನಿಜವಾದ ಮಾರ್ಗವಾಗಿದ್ದಾರೆ. ದೇವರ ಬಳಿಗೆ ಹೋಗಬೇಕಾದ್ರೆ ನಾವು ಪ್ರಭು ಯೇಸು ಕ್ರಿಸ್ತರನ್ನೇ ಹಿಂಬಾಲಿಸಬೇಕು. ಸ್ವರ್ಗದಲ್ಲೂ ಭೂಮಿಯಲ್ಲೂ ಪಾತಾಳದಲ್ಲೂ ಪ್ರಭು ಯೇಸು ಕ್ರಿಸ್ತರ ಅಲ್ಲದೆ ಬೇರೆ ನಾಮದಲ್ಲಿ ನಮಗೆ ರಕ್ಷಣೆ ಇಲ್ಲ, ಬೇರೆ ನಾಮದಲ್ಲಿ ನಮಗೆ ಮುಕ್ತಿ ಇಲ್ಲ, ಮೋಕ್ಷವಿಲ್ಲ, ಸ್ವರ್ಗವಿಲ್ಲ, ವೈಕುಂಠವಿಲ್ಲ, ಏನೂ ಇಲ್ಲ. ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ 12ನೇ ವಚನ. Acts of the Apostles chapter 4 verse 12. Be sure, except through the name of Jesus we have no salvation. Only through the name of Jesus we have the salvation. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಹೊರತು ಬೇರೆ ಯಾವ ನಾಮದಲ್ಲೂ ಕೂಡ ನಮಗೆ ರಕ್ಷಣೆ ಇಲ್ಲ, ಯಾವ ನಾಮದಲ್ಲೂ ಕೂಡ ನಮಗೆ ವಿಮೋಚನೆ ಇಲ್ಲ, ಯಾವ ನಾಮದಲ್ಲೂ ನಮಗೆ ಸ್ವರ್ಗ ಇಲ್ಲ, ಯಾವ ನಾಮದಲ್ಲೂ ನಮಗೆ ಮುಕ್ತಿ ಇಲ್ಲ, ವೈಕುಂಠವಿಲ್ಲ, ಬಿಡುಗಡೆ ಇಲ್ಲ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರನ್ನು ನಾವು ನಂಬೋಣ. ಪ್ರಭು ಯೇಸು ಕ್ರಿಸ್ತರ ಬಳಿಗೆ ನಾವು ಬರೋಣ. ನಮ್ಮ ಅಂಧಕಾರದ ಜೀವನದಿಂದ ನಾವು ಬೆಳಕಿನ ಜೀವನಕ್ಕೆ, ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶದ ಆ ಜ್ಯೋತಿಯ ಜೀವನದೆಡೆಗೆ ನಾವು ಬರೋಣ. ನಾವು ನಮ್ಮ ಜೀವನದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಕರೆತರೋಣ. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಅವರಿಗೆ ಸಾರೋಣ. ಭಯಭಕ್ತಿಯ ವಿಶ್ವಾಸದ ಜೀವನವನ್ನು ನಾವು ಜೀವಿಸೋಣ. ಪ್ರಿಯರೇ, ಇವತ್ತಿನ ಕಾಲವು ನಿಜವಾಗಿಯೂ ವಿನಾಶದ ಕಾಲವಾಗಿದೆ. ಜನರೆಲ್ಲರೂ ಸ್ವಾರ್ಥದಿಂದ ಜೀವಿಸ್ತಾ ಇದ್ದಾರೆ. ಒಬ್ಬರನ್ನೊಬ್ಬರನ್ನು ಮೋಸ ಮಾಡುತ್ತಾ, ದೋಚುತ್ತಾ, ಒಬ್ಬರನ್ನೊಬ್ಬರ ಆಸ್ತಿ ಸಂಪದಗಳನ್ನು ಲಪಟಾಯಿಸ್ತಾ ಜೀವಿಸ್ತಾ ಇದ್ದಾರೆ. ಎಲ್ಲ ರೀತಿಯ ಹಾದರದಿಂದ, ವ್ಯಭಿಚಾರದಿಂದ,
ಅಶುದ್ಧತೆಯಿಂದ, ಜಗಳದಿಂದ, ಹೊಟ್ಟೆ ಕಿಚ್ಚಿನಿಂದ, ಕುಡುಕತನದಿಂದ, ದುಂದುಔತಣದಿಂದ, ಮಾಟ ಮಂತ್ರ ಹಾಗೂ ಎಲ್ಲ ರೀತಿಯ ಅಂಧವಿಶ್ವಾಸದಿಂದ ಜನರು ಜೀವಿಸ್ತಾ ಇದ್ದಾರೆ. ಆದರೆ ದೇವರು ನಿನ್ನನ್ನು ಕರೆದಿದ್ದಾರೆ. ದೇವರು ನಿನ್ನನ್ನು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಕರೆದಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದವರಿಗೆ ಪ್ರಭು ಯೇಸು ಕ್ರಿಸ್ತರ ವಿಶೇಷವಾದ ಸ್ವಸ್ಥತೆಯ ಶಕ್ತಿಯ ಅನುಭವವಾಗುವುದು. ಲೂಕ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 19ನೇ ವಚನ, ಲೂಕ್ ಚಾಪ್ಟರ್ 6:19. ಪ್ರಭು ಯೇಸು ಕ್ರಿಸ್ತರಿಂದ ಗುಣ ಮಾಡುವಂತಹ ಶಕ್ತಿಯು ಅಲ್ಲಿ ನೆರೆದಿರುವಂತಹ ಜನಸಮೂಹದಲ್ಲಿರುವಂತಹ ಪ್ರತಿಯೊಬ್ಬರಲ್ಲಿ ಹರಿದು ಬಂತು. ಅವರ ಮಧ್ಯದಲ್ಲಿ ದೆವ್ವದಿಂದ ಪೀಡಿತರಾದವರನ್ನು ಬಿಡುಗಡೆಗೊಳಿಸಿತು, ರೋಗಿಗಳನ್ನು ಗುಣ ಮಾಡಿತು, ಸತ್ತವರನ್ನು ಕೂಡ ಎಬ್ಬಿಸಿತು. ಹಾಗಾದರೆ ಬಿರಿಯ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಭು ಯೇಸು ಕ್ರಿಸ್ತರ ದರ್ಶನವನ್ನು ಪಡೆಯೋಣ. ಪ್ರಭು ಯೇಸು ಕ್ರಿಸ್ತರು ಪಿತದೇವರ ಬಲಪಾರ್ಶ್ವದಲ್ಲಿ ವರ್ಣಿಸಲು ಅಸಾಧ್ಯವಾದ ಬೆಳಕಿನಲ್ಲಿ ಅವರು ಸಿಂಹಾಸನಾರೂಢರಾಗಿದ್ದಾರೆ. ತಂದೆಯಾದ ದೇವರ ಎಡಬದಿಯಲ್ಲಿ ಪವಿತ್ರಾತ್ಮರು ಆಸೀನರಾಗಿದ್ದಾರೆ. ತ್ರಿಯೇಕ ದೇವರ ದರ್ಶನವನ್ನು ನಾವು ಪಡೆಯೋಣ. ಪ್ರಭು ಯೇಸು ಕ್ರಿಸ್ತರಿಂದ ಸ್ವಸ್ಥತೆಯ ಆ ಶಕ್ತಿ, ಆ ಕೃಪೆ ಹರಿದು ಬರುವುದು, ಅದನ್ನು ನೀವು ನಿಮ್ಮಲ್ಲಿ ಸ್ವಾಗತಿಸಿರಿ. ಆ ಪ್ರಭು ಯೇಸು ಕ್ರಿಸ್ತರ ಸ್ವಸ್ಥತೆಯ ಕೃಪೆ ಹಾಗೂ ಶಕ್ತಿ ನಿಮ್ಮನ್ನು ತಲೆಯಿಂದ ಪಾದದವರೆಗೆ ಸ್ಪರ್ಶಿಸಲಿ, ಮುಟ್ಟಲಿ ಹಾಗೂ ನಿಮ್ಮನ್ನು ಗುಣ ಮಾಡಲಿ. ನಿಮ್ಮಲ್ಲಿರುವಂತಹ ಪ್ರತಿಯೊಂದು ರೋಗವನ್ನು ಪ್ರಭು ಯೇಸು ಕ್ರಿಸ್ತರು ಗುಣ ಮಾಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಭಯದಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ದೇವರನ್ನು ಪ್ರಾರ್ಥಿಸಿರಿ. ನಿಮ್ಮ ಎಲ್ಲ ರೋಗಗಳು ಗುಣವಾಗುವು. ನಿಮ್ಮ ಎಲ್ಲ ಆರ್ಥಿಕ ಕೊರತೆ ನೀಗುವುದು. ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಹರಿದು ಬರುವುದು. ನಿಮಗೆ ಏನೆಲ್ಲ ಬೇಕು ಪ್ರಭು ಯೇಸು ಕ್ರಿಸ್ತರನ್ನು ಇದೇ ಕ್ಷಣದಲ್ಲಿ ನೀವು ಪ್ರಾರ್ಥಿಸಿರಿ. ದಯೆ ತೋರಿರಿ ಸ್ವಾಮಿ, ದಯೆ ತೋರಿರಿ, ದಯೆ ತೋರಿರಿ ಸ್ವಾಮಿ, ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ, ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಸರ್ವಶಕ್ತ ದೇವರು ಪ್ರಭು ಯೇಸು ಕ್ರಿಸ್ತರು, ಸರ್ವೇಶ್ವರ ಸ್ವಾಮಿ ಹಾಗೂ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಇನ್ನೊಂದು ಸಾರಿ ನಾವು ಭೇಟಿಯಾಗುವವರೆಗೆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಗು ನಗುತ್ತಾ, ಸಂತೋಷ, ಆನಂದದಿಂದ, ವಿಶ್ವಾಸದಿಂದ ಜೀವಿಸಿರಿ. ಪ್ರೈಸ್ ದ ಲಾರ್ಡ್.